ವಿಧಿಯ ಅಟ್ಟಹಾಸ ಯುವ ತುಳು ಚಿತ್ರ ನಿರ್ದೇಶಕನೋರ್ವನನ್ನ ಬಲಿ ಪಡೆದುಕೊಂಡಿದೆ. ಚಲನಚಿತ್ರ ಯುವ ನಿರ್ದೇಶಕ ಹ್ಯಾರಿಸ್ ಹೌದಲ್ ನಿನ್ನೆ ಮೂಡುಬಿದಿರೆ ಸಮೀಪ ನಡೆದ ಅಪಘಾತದಲ್ಲಿ ಮೃತಪಟ್ಟಿದ್ದು, ಕೋಸ್ಟಲ್ ವುಡ್ಗೆ ತುಂಬಲಾರದ ನಷ್ಟ ಸಂಭವಿಸಿದೆ. ನಿನ್ನೆ ಶೂಟಿಂಗ್ ಮುಗಿಸಿ ವಾಪಸ್ ಹಿಂದಿರುಗ್ತಾ ಇದ್ದಾಗ ಮೂಡುಕೊಣಜಿಯಲ್ಲಿ ಮರಕ್ಕೆ ಕಾರು ಡಿಕ್ಕಿ ಹೊಡೆದು ಈ ಅಪಘಾತ ಸಂಭವಿಸಿದೆ. ಕಳೆದ 15 ದಿನಗಳಿಂದ ಮೂಡುಬಿದಿರೆ ಪರಿಸರದಲ್ಲಿ ಆಟಿಡೊಂಜಿ ದಿನ ಎನ್ನುವ ತುಳು ಚಲನಚಿತ್ರದ ಶೂಟಿಂಗ್ ನಡೀತಾ ಇತ್ತು. ಅದರಂತೆ ಗುರುವಾರ ರಾತ್ರಿ ಶೂಟಿಂಗ್ ಮುಗಿಸಿ ತನ್ನ ಓಮ್ನಿ ಕಾರಿನಲ್ಲಿ ಶಿರ್ತಾಡಿಯಲ್ಲಿರುವ ನಿರ್ಮಾಪಕರನ್ನ ರೂಮಿಗೆ ಬಿಟ್ಟು ಹ್ಯಾರಿಸ್ ಅವರು ಹಿಂತಿರುಗ್ತಾ ಇದ್ದ ಸಂದರ್ಭದಲ್ಲಿ ನಿದ್ದೆಯ ಮಂಪರಿನಲ್ಲಿದ್ದ ಹ್ಯಾರಿಸ್ ಅವರ ವಾಹನ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಈ ಸಂದರ್ಭ ಸ್ಟೇರಿಂಗ್ ಹ್ಯಾರಿಸ್ ಅವರ ಎದೆಗೆ ಗುದ್ದಿದೆ. ಪರಿಣಾಮವಾಗಿ ಗಂಭೀರವಾದ ಗಾಯಗೊಂಡು ಹ್ಯಾರಿಸ್ ಅವರು ಮೃತಪಟ್ಟಿದ್ದಾರೆ. ಬಡ ಕುಟುಂಬದಿಂದ ಬಂದಿದ್ದ ಹ್ಯಾರಿಸ್ ಅವರ ತಂದೆ ಬಿಡಿ ಕಾಂಟ್ರಾಕ್ಟರ್ ವೃತ್ತಿಯನ್ನ ಮಾಡಿಕೊಂಡಿದ್ದಾರೆ. 5 ತಂಗಿಯರಿಗೆ ಓರ್ವ ಅಣ್ಣನಾಗಿದ್ದ ಹ್ಯಾರಿಸ್ ಇಡೀ ಕುಟುಂಬದ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ರು. ಚಿಕ್ಕಂದಿನಿಂದಲೇ ಚಲನಚಿತ್ರಗಳ ಬಗ್ಗೆ ಅತೀವ ಆಸಕ್ತಿಯನ್ನ ಹೊಂದಿದ್ದ ಇವರು ಕೆಲವು ಚಿತ್ರಗಳಿಗೆ ನಿರ್ದೇಶನವನ್ನ ಕೂಡ ಮಾಡಿದ್ರು.